ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಬಹಳ ದಿನದ ನಂತರ ನಾನೀಗ ಲೈವ್ ಬಂದಿದ್ದೇನೆ ನಿಮ್ಮ ಮುಂದೆ. ಒಂದು ಸಣ್ಣ ವಿಡಿಯೋ ಮಾಡೋಣ ಹೇಳಿ. ನಾನು ಮೊನ್ನೆ ಹೇಳಿದ ಹಾಗೆ ದೈವಾರಾಧನೆಯ ಬಗ್ಗೆ ಒಂದೆರಡು ಮಾತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇನೆ. ಅಲ್ಲಲ್ಲಿ ಕೆಲವು ಕೇಳಿ ಬರ್ತಾ ಇರುವಂಥ ವಿಚಾರ ಈಗ ಅದೇ, ಅಲ್ಲಿ ದೈವವನ್ನು ನಂಬಿದ್ರು, ಇಲ್ಲಿ ದೈವವನ್ನು ನಂಬಿದ್ರು, ಆ ಥರ ಕೆಲ ವಿಚಾರಗಳು ಕೇಳಿದ್ವಿ ನಾವು. ತುಂಬ ಬೇಜಾರು ಅನ್ನಿಸ್ತಾ ಇದೆ. ಯಾಕೆಂದರೆ ದೈವಾರಾಧನೆಗೆ ಅದರದೇ ಆದಂತಹ ಒಂದು ಪ್ರಾತಿನಿಧ್ಯ ಇದೆ, ವೈಶಿಷ್ಟ್ಯತೆ ಇದೆ. ಅದನ್ನು ಎಲ್ಲೋ ನಾವು ಮುರಿತಾ ಇದ್ದೇವೆ, ಅದನ್ನು ನಾವು ಎಲ್ಲೋ ನಾವು ಕಳ್ಕೊಳ್ತಾ ಇದ್ದೇವೆ ಅನ್ನೋ ಒಂದು ಬೇಜಾರು ಸುಮಾರು ಸಲ ಅನಿಸಿತ್ತು ನನಗೆ. ದೈವಾರಾಧನೆ ಅಂದರೆ ಏನು? ನಾವು ಇದನ್ನು ಮೊದಲು ತಿಳ್ಕೊಳ್ಬೇಕು. ದೈವಾರಾಧನೆ ಅಂದರೆ ಏನು? ದೈವಾರಾಧನೆ ಅಂದರೆ ನಾವು ತುಳುನಾಡಿನಲ್ಲಿ ದೈವಕ್ಕೆ ಅದರದೇ ಆದ ಒಂದು ಪ್ರಾತಿನಿಧ್ಯತೆ, ಅಂದರೆ ದೈವಾರಾಧನೆಗೆ ನಾವೆಷ್ಟು ಪ್ರಾತಿನಿಧ್ಯತೆ ಕೊಡ್ತೇವೆ ಅಂದರೆ, ನಾವೊಂದು ದೈವಾರಾಧನೆ ಒಂದು ನಡೆಯುವ ಜಾಗಕ್ಕೆ ಹೋಗಬೇಕಾದ್ರೂ ಅಷ್ಟೇ ಶಿಸ್ತುಬದ್ಧವಾಗಿರ್ತೇವೆ. ಅಲ್ಲಿಯ ಶಿಷ್ಟಾಚಾರ ಕ್ರಮಗಳನ್ನು ಅನುಸರಿಸ್ತೇವೆ ನಾವು. ಆದರೆ ನನಗೆ ಮೊನ್ನೆ ನಾವು ಕೇಳಲ್ಪಟ್ಟಂತಹ ಈ ಮೈಸೂರಿನಲ್ಲಿ, ಆಮೇಲೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲೋ ಎಲ್ಲೋ ಒಂದು ಕಡೆ ಆ ದೈವಾರಾಧನೆಯ ಬಗ್ಗೆ ಒಂದು ವಿಡಿಯೋವನ್ನು ನೋಡಿದೆ. ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಇಂಥ ವಿಚಾರಗಳೆಲ್ಲ ನಾವು ತಮಾಷೆಯಾಗಿ ತಗೊಳ್ಳುವಂಥ ವಿಚಾರ ಅಲ್ಲ. ಹಾಗಾಗಿ ಯಾವುದೇ ದೈವಾರಾಧನೆಯ ಬಗ್ಗೆ ನೀವು ಏನೇ ಒಂದು ವಿಚಾರ ಹೇಳೋದಿದ್ರು, ಅಥವಾ ದೈವಾರಾಧನೆಯ ಬಗ್ಗೆ ನೀವೇನೇ ಒಂದು ಮಾತಾಡೋದಿದ್ರು, ದೈವಾರಾಧನೆಯ ಬಗ್ಗೆ ನಿಮಗೆ ನಿಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡುವಾಗ ಆಗ್ಬೋದು, ಬಹಳ ಯೋಚನೆ ಮಾಡಿ ಒಂದು ವಿಚಾರವನ್ನು ಮಾತಾಡಿ. ಏಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ದೈವಾರಾಧನೆ ಒಂದು ಅದರದೇ ಆದಂಥ ವಿಶಿಷ್ಟತೆಯ ಒಂದು ನಮ್ಮ ತುಳುನಾಡಿನ ಸಂಪ್ರದಾಯ. ಅದು ಅಲ್ಲಿ ಜಾತ್ರೆ ಇದೆ, ಇಲ್ಲಿ ಜಾತ್ರೆ ಇದೆ ಅಂತ ನಾವು ಹೇಳ್ದಂಗೆ ಅಲ್ಲ. ದೈವ, ನೇಮ, ಕೋಲ ಇದೆಲ್ಲ ಅದರದೇ ಆದಂಥ, ನಾವು ತುಳುವಲ್ಲೇ ಇರ್ತೇವೆ ಕಟ್ಟುಕಟ್ಟಲೆ ಅಂತ ಹೇಳ್ತೇವೆ, ಅಂದರೆ ರೀತಿ ರಿವಾಜು. ಅದನ್ನು ಕಾಪಾಡಿಕೊಳ್ಬೇಕಾದ ಜವಾಬ್ದಾರಿ ಈಗ ಎಲ್ಲರ ಮೇಲೆ ಇದೆ. ಮೊನ್ನೆ ಅಲ್ಲಿ ನಡೆದಂತಹ ಒಂದು ಘಟನೆ, ಅದು ಎಷ್ಟು ಜನರ ನೆಮ್ಮದಿಯನ್ನು, ಎಷ್ಟು ಜನರಿಗೆ ನೋವು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ದೈವಾರಾಧನೆ ಅಂದರೆ ಏನು ಅಂತ ನಾನು ಹೇಳ್ತೇನೆ. ನನಗೆ ತಿಳಿದ ಮಟ್ಟಿಗೆ ತುಳುವರಲ್ಲಿ ನಾವು ತುಂಬ ನಮ್ಮ ದೈವಾರಾಧನೆ ಏನು, ತುಳುವರು ದೈವಾರಾಧನೆ ಅಂದರೆ ಏನು ಅಂತ ನಾನು ಹೇಳಬೇಕು ಅಂದರೆ, ತುಳುವರ ನಂಬಿಕೆ, ತುಳುವರ ಪದ್ಧತಿ, ತುಳುವರ ಶ್ರದ್ಧೆ, ತುಳುವರು ತುಂಬ ಭಕ್ತಿ ಮತ್ತು ನಂಬಿಕೆಯಿಂದ ಪೂಜಿಸುವಂಥ ಆರಾಧನೆ ಅದು ದೈವಾರಾಧನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಂಥ ದೈವಾರಾಧನೆಯ ಮಾತುಗಳು, ಅಲ್ಲಿ ಇಲ್ಲಿ ಕೇಳಿ ಬರುವಂಥ ಮಾತುಗಳಿಂದ ತುಂಬ ನೋವಾಗಿದೆ. ನನಗೆ ಅಂತ ಅಲ್ಲ, ಬಹಳಷ್ಟು ಮಂದಿಗೆ ನೋವಾಗಿದೆ. ಯಾಕೆಂದರೆ ಇಲ್ಲಿ ದೈವಾರಾಧನೆ ಎಂಬ ಹೆಸರನ್ನು ಯಾವುದೋ ಒಂದು ಅವರ ದುರ್ಲಭಕ್ಕಾಗಿ ಬಳಸ್ತಾ ಇದ್ದಾರೆ, ಅವರ ದುರಾಸೆಗೋಸ್ಕರ ಬಳಸ್ತಾ ಇದ್ದಾರೆ. ಇದು ತುಂಬ ಬೇಜಾರಾಗುತ್ತೆ. ಯಾರಿಗೋ ಕನಸಲ್ಲಿ ಅಜ್ಜ ಹೋಗೋದಂತೆ, ಯಾರಿಗೋ ಕನಸಲ್ಲಿ ಅಜ್ಜ ಕಲ್ಲು ತೋರಿಸಿದಂತೆ, ಯಾರಿಗೋ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಏನ್ರಿ ಇದೆಲ್ಲ. ನಾವು ತುಳುವರು ಹಾಗೆ ನಂಬಿಕೊಂಡು ಹೋಗ್ತಾ ಇದ್ದರೆ, ನಮ್ಮ ತುಳುವರ ಮನೆಯಲ್ಲಿ ಒಂದು 10-25 ನಂಬಿಕೆಯದು ಕೊರಗಜ್ಜರು ಬನ್ನೆಲ್ಲ ಇರ್ತಾಯಿದ್ರು. ಅಷ್ಟು ನಂಬಿಕೆ ಬರುತ್ತೆ ನಮ್ಮಲ್ಲಿದೆ ತುಳುವರಲ್ಲಿ. ನಿಮಗೆ ಏನ್ರಿ ಕನಸಲ್ಲಿ ಬರೋದು ಅಜ್ಜ? ಹೀಗೆಲ್ಲ ಮಾತಾಡಬೇಡಿ. ಯಾಕಂದರೆ ಇದು ಇವತ್ತು ಗೊತ್ತಾಗೋದಿಲ್ಲ ನಿಮಗೆ. ಮಕ್ಕಳಾಟಿಕೆ ಅಲ್ಲ ದೈವಾರಾಧನೆ ಅನ್ನೋದು. ಅದಕ್ಕೆ ಅದರದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಇದೆ, ಅದರದೇ ಆದ ಸಂಪ್ರದಾಯ ಇದೆ, ಅದರದೇ ಆದ ಕಟ್ಟುಕಟ್ಟಲೆ ಇದೆ. ಯಾರೋ ಹೇಳಿದ್ರಂತೆ, ಯಾರೋ ಒಂದು ನಿನ್ನೆ ರಾತ್ರಿ ಕನಸಲ್ಲಿ ಬಂತು, ನಾಳೆ ಬೆಳಿಗ್ಗೆ ಕಲ್ಲು ಸಿಕ್ಕಿತು, ನಾಳೆ ಮರುದಿನ ಬೆಳಿಗ್ಗೆ ಅಲ್ಲಿ ಅಜ್ಜನ ಗುಡಿ ಆಗಿ ಆಯಿತು. ಮತ್ತೊಂದು ಕಡೆಯಲ್ಲೂ ಕಾಂತಾರ ಗುಳಿಗನು ಸಾಮಾನ್ಯ ದೈವ ಅಲ್ಲ. ಗುಳಿಗನ ಹೆಸರು ಹೇಳಿ ತಮಾಷೆ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ
ಹಾಯ್ ಫ್ರೆಂಡ್ಸ್, ಅಂಗಡಿಗೆ ಹೋಗಿ ಬಂದೆ. ಪಕ್ಕದಲ್ಲಿ ಅಂಗಡಿ, ಸಣ್ಣ ಲಾಗ್ ಮಾಡೋಣ ಹೇಳಿ ಪಕ್ಕದಲ್ಲೇ ನಮ್ಮದು ಅಂಗಡಿ ಇದೆ. ಸಂಜೆ ಏನೋ ಬೇಕಾಗಿತ್ತು ಮನೆಗೆ, ಏನೂ ಬೇಕಾಗಿದ್ದಲ್ಲ, ನನಗೆ ಮೊಟ್ಟೆ ಬೇಕಾಗಿತ್ತು. ಹೋಗಿ ಬಂದೆ ನಾನು. ಮೊಟ್ಟೆ ತಗೊಂಡು ಬಂದೆ. ಇವತ್ತು ನಾನು ಮೊಟ್ಟೆ ಮಾಡೋಣ ಅಂತ, ಆಮೇಲೆ ಏನೋ ಒಂದು ಸ್ವಲ್ಪ ಕರ್ಪೂರು ತಿನ್ನೋಣ ಅಂತ ಅನ್ನಿಸ್ತು. ಸೊ ಚಕ್ಕುಲಿ ತಗೊಂಡು ಬಂದೆ. ಆಮೇಲೆ ನನಗೆ ಸ್ವಲ್ಪ ಸ್ವೀಟು ಇಷ್ಟ, ಖಾರನೂ ಇಷ್ಟ. ಬಟ್ ಎಳ್ಳುಂಡೆ ತಗೊಂಡು ಬಂದೆ. ಎಳ್ಳುಂಡೆ ತಗೊಂಡು, ಇದು ತುಂಬ ಇಷ್ಟ ನನಗೆ ಇಷ್ಟ ಪಾಲಕ್ ಚಕ್ಕುಲಿ. ನನ್ನ ಮಕ್ಕಳಿಗೂ ಇಷ್ಟ ಇದು, ಅವರಿಗೆ ಟೊಮೆಟೊ ಚಕ್ಕುಲಿನೂ ಇಷ್ಟ. ಹಾಗೆ 15 ಮೊಟ್ಟೆ, ಆಮೇಲೆ ಇದೆಲ್ಲ ತಗೊಂಡು ಬಂದು ಮನೆಗೆ ಬಂದೆ. ಸಂಜೆ 7:20 ಆಯಿತು. ಇವಾಗ ಇವತ್ತು ಸ್ವಲ್ಪ ಊಟ ಮಾಡಿದ್ದು ಲೇಟು, ಹಾಗೆ ಕಾಫಿ ಮಾಡೋಣ. ನಾನು ಸಂಜೆ ಒಂಚೂರು ಕಾಫಿ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಾನು ಕಾಫಿ ಇಷ್ಟ ಕೂಡ ಜಾಸ್ತಿ. ಬೆಳಿಗ್ಗೆ ಒಂದು ಹೊತ್ತು ಮಾತ್ರ ನಾನು ಟೀ ಕುಡಿತೇನೆ, ಆಮೇಲೆ ಜಾಸ್ತಿ ಕಾಫಿನೇ ಇಷ್ಟಪಡ್ತೀನಿ ನಾನು. ಹಾಗೆ ಕಾಫಿ ಬೇರೆ ಟೈಮಲ್ಲೂ ಇಷ್ಟನೇ ನನಗೆ. ಅದೇ ಸಂಜೆ ನಾನು ಪ್ರತಿದಿನ ಕಾಫಿ ಕುಡಿತೇನೆ, ನನಗೆ ಇಷ್ಟ ಆಗುತ್ತೆ ಕಾಫಿ. ಆಮೇಲೆ ಇನ್ನೇನಂದರೆ, ಟೀ ಮಾಡಿದರೆ ನನಗೆ ಏನಾದರೂ ಅದ್ರ ಜೊತೆ ತಿನ್ನೋಕ್ಕೆ ಸಿಗಬೇಕು. ಬರೀ ಟೀ ಕುಡಿಯೋದಿಲ್ಲ ನಾನು, ಕಾಫಿ ಆದರೆ ನಡೆಯುತ್ತೆ ನನಗೆ. ಆಮೇಲೆ ಇನ್ನೊಂದು ಸ್ವೀಟ್ ತಗೊಂಡು ಬಂದೆ ನಾನು, ಗೊತ್ತಿಲ್ಲ, ಬೆಲ್ಲದ ಸ್ವೀಟ್ ಅಂದರು. ನೋಡಿ, ಈ ಥರ ಇದೆ. ನೀವು ಯಾರಾದರೂ ತಿಂದಿದ್ರೆ ಹೇಳಿ ನನಗೆ ಹೇಗಿದೆ ಅಂತ. ಈ ಥರ ಇದೆ, ನನಗೆ ಇಷ್ಟ ಆಯಿತು. ನೋಡೋಕ್ಕೆ ಇಷ್ಟ ಆಯಿತು. ಅದಕ್ಕೆ ಒಂದು ತಗೊಂಡು ಬಂದೆ, ಒಂದು 2 ಕೊಡಿ ಅಂತ ಹೇಳಿ ತಗೊಂಡು ಬಂದೆ. ಹೇಗಿದೆ ಗೊತ್ತಿಲ್ಲ ಟೇಸ್ಟ್. ಚೆನ್ನಾಗಿದೆ, ತಿನ್ಬಹುದು. ಹಾಗೆ ಕಾಫಿ ಸಂಜೆ ಒಂದು 6-7 ಗಂಟೆ ಹೊತ್ತಿಗೆ ಜಾಸ್ತಿ ನಾನು ಕಾಫಿ ಕುಡಿಯೋದು. ಯಾಕಂದರೆ ನಾನು ಮಧ್ಯಾಹ್ನ ಊಟ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಕಾಫಿನ ಸ್ವಲ್ಪ ಲೇಟೇ ಕುಡಿತೇನೆ. ಅಲ್ಲದೆ ನೈಟ್ ಬೇಗ ಸ್ವಲ್ಪ ಹಸಿವೆ ಆಗುತ್ತೆ ನನಗೆ, ಹಾಗಾಗಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ನಾನು. ಬಾಯ್, ಟೇಕ್ ಕೇರ್.